ನೇಮ ನಡೆಯುವ ಜಾಗದಲ್ಲಿ ಜನರು ಎಸೆದಿರುವ ಕಸವನ್ನ ಕಂಡು ದೈವವೊಂದು ಕೆಂಡಾಮಂಡಲವಾದ ಘಟನೆ ಉಳ್ಳಾಲದಲ್ಲಿ ನಡೆದಿದೆ. ಉಳ್ಳಾಲದ ಕನೀರು ತೋಟ ಎಂಬಲ್ಲಿ ನಡೆದಿದ್ದ ವೈದ್ಯನಾಥ ದೈವದ ನೇಮೋತ್ಸವದಲ್ಲಿ ಈ ಘಟನೆ ನಡೆದಿದೆ. ಕೊಂಪಳ ಸಮೀಪದ ಕನೀರು ತೋಟ ಮಲಯಾಳ ಚಾಮುಂಡಿ ದೈವದ ಕಟ್ಟೆ ಜಾತ್ರೆ ಬುಧವಾರ ನಡೆದಿದ್ದು, ಜನರು ಎಸೆದ ಕಸ ದೈವದ ಕೋಪಕ್ಕೆ ಕಾರಣ ಆಗಿತ್ತು. ದೈವದ ಆವೇಶವಾಗಿ ಅಣಿಯೇರಿ ನೇಮ ನಡೆದು ಏನೇನು ವಲಸರಿ ಹೊರಡಬೇಕು ಎಂಬಷ್ಟರಲ್ಲಿ ದೈವ ಸಿಟ್ಟಿಗೆದ್ದು ಆಡಳಿತ ಮಂಡಳಿಯವರನ್ನ ತರಾಟೆಗೆ ತೆಗೆದುಕೊಂಡಿದೆ. ಮಾಯದಲ್ಲಿ ವಲಸರಿ ಹೋಗುವ ನಮ್ಗೆ ನೇಮದಲ್ಲಿ ಎಂಜಲು ತುಳಿದು ಹೋಗ್ಬೇಕೆ ಅಂತ ಪ್ರಶ್ನೆ ಮಾಡಿದೆ. ಇದು ವಲಸರಿ ಗದ್ದೆಯೋ ಸಂತೆ ಗದ್ದೆಯೋ ಅಂತ ಪ್ರಶ್ನೆ ಮಾಡಿದ ದೈವ ತ್ಯಾಜ್ಯ ತೆಗೆದು ದೀಪದ ದಳಿಯಲ್ಲಿ ಇರುವ ಸಂತೆಯನ್ನ ತೆರವು ಮಾಡದೆ ವಲಸರಿ ಇಳಿಯೋದಿಲ್ಲ ಅಂತ ಪಟ್ಟು ಹಿಡಿದಿದೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ತ್ಯಾಜ್ಯ ಎಸೆಯುವ ಜನರು ಕನಿಷ್ಠ ದೈವದ ಕೋಪ ನೋಡಿಯಾದ್ರೂ ಸ್ವಚ್ಛತೆಯ ಪಾಠ ಕಲಿಯರಿ ಅಂತ ಹೇಳಿದ್ದಾರೆ. ಯಾನು ಎಚ್ಚರಿಕೆ ಕೊರಡ ಇನ ಧರ್ಮ ಎಲ್ಲದ ದಿನ ಯಾನು ಎಚ್ಚರಿಕೆ ಕೊಡ್ತೀನಿ ಅಂತ ದೈವಾಂತ ನುಡೀಚಿ ಆಂಡ ಎನ್ನ ಮಾಯದ ಕಟ್ಟೆಗಂಧಾಚಾರ ಮುಡಿಯಲ್ಲಿ ಒತ್ತು ಎಂಚಲ ಅಂದು ಮಲ್ಪುನ ಇಂಚನೆ ಎಂದು ಮಲ್ಪು ಇಕ್ಕಿಂದ ಎಂಕ್ಲೇ ಬಡ್ಚಿ ಎಂಕಲು ಮಾಯದ ವಲಸರಿ ಎಪ್ಪಲ ಪಾಪ ಅದೇ ಆವಡ್ ಒಂದು ಮತ್ತು